ನೀರಿಗೆ ಬಿದ್ದಿದ್ದ ಬರೋಬ್ಬರಿ 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಈಶ್ವರ್ ಮಲ್ಪೆ ಅವರು ಹುಡುಕಿ ಕೊಡುವ ಮೂಲಕ ಮತ್ತೆ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಬೇಳೂರು ರಸ್ತೆಯ ಮಾರ್ಗದಲ್ಲಿ ಸಾಗ್ತಾ ಇದ್ದಂತಹ ಕಾರು ನಿಯಂತ್ರಣ ತಪ್ಪಿ ಪಕ್ಕದಲ್ಲಿದ್ದ ನದಿಗೆ ಸೋಮವಾರ ಬೆಳಗ್ಗೆ ಉರುಳಿತ್ತು. ಅದರಲ್ಲಿದ್ದ ಜ್ಯುವೆಲ್ಲರಿ ಮಾಲಕ ಈಜಿ ದಡ ಸೇರಿದ್ರು. ಕಾರನ್ನ ಕ್ರೇನ್ ಮೂಲಕ ಮೇಲಕ್ಕೆತ್ತಲಾಯಿತು. ಆದರೆ ಕಾರಿನಲ್ಲಿದ್ದ 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವಿದ್ದ ಚೀಲ 20 ಅಡಿ ಆಳದಲ್ಲಿ ಕೆರೆ ನೀರಿಗೆ ಬಿದ್ದಿತ್ತು. ಕೂಡಲೇ ಈಶ್ವರ ಮಲ್ಪೆಗೆ ಕರೆ ಮಾಡಿ ತಿಳಿಸಲಾಗಿತ್ತು. ಸ್ಥಳಕ್ಕಾಗಮಿಸಿದ ಈಶ್ವರ ಮಲ್ಪೆ ಅವರು ಕಾರು ಬಿದ್ದಿದ್ದ ಸ್ಥಳಕ್ಕೆ ಬ್ಯಾಟರಿಯೊಂದಿಗೆ ಇಳಿದು ಹುಡುಕಾಟ ನಡೆಸಿದ್ರು. ಮಳೆಯಿಂದಾಗಿ ನದಿ ನೀರು ಕೆಂಪುಮಯವಾಗಿತ್ತು. ಹುಡುಕಾಟಕ್ಕೆ ತುಸು ತೊಂದರೆಯಾದರೂ ಕೂಡ ನದಿಯ ಆಳದಲ್ಲಿ ಬಿದ್ದಿದ್ದ ಆಭರಣವಿದ್ದ ಚೀಲವನ್ನ ಕೇವಲ 15 ನಿಮಿಷದಲ್ಲಿ ಪತ್ತೆ ಮಾಡಿ ಮೇಲಕ್ಕೆ ತಂದು ಮಾಲೀಕರಿಗೆ ಹಸ್ತಾಂತರಿಸಿದರು.